ಇತ್ತೀಚೆಗಷ್ಟೇ ಅಕಾಲಿಕವಾಗಿ ನಿಧನರಾದ ನಟ ಪುನೀತ್ ರಾಜ್ಕುಮಾರ್ ಅವರನ್ನು ನೆನೆದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಭಾವುಕರಾದರು. ಶಿವರಾಜ್ ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಬೆಳಗಾವಿ ತಾಲೂಕಿನ ಹುದಲಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ನಡೆದ ಅಪ್ಪುಗೆ ನುಡಿಗೀತ ನಮನ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಮೇಶ್ ಜಾರಕಿಹೊಳಿ ಮಾತನಾಡಿದರು. ಪುನೀತ್ ರಾಜ್ಕುಮಾರ್ ಬಗ್ಗೆ ಇಷ್ಟು ಸಣ್ಣ ವಯಸ್ಸಲ್ಲಿ ನಮ್ಗೆ ಅಗಲಿದಾರಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಪುನೀತ್ ಸಾಯುವಾಗ 46 ವಯಸ್ಸು. ಇಂಥ ಸಣ್ಣ ವಯಸ್ಸಲ್ಲಿ ನಾವು ಒಬ್ಬ ದೊಡ್ಡ ಕಲಾವಿದ ಕಲಿತು ಅಂದರೆ ಭಾಳಷ್ಟು ನಮಗೆ ನಮ್ಮ ಚಿತ್ರರಂಗ ಭಾಳ ಬಡವಾಗಿದೆ. ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿರೋದು ಅವರ ಅಭಿಮಾನದಿಂದ ಮುಂದಿನ ಸೂರ್ಯಚಂದ್ರವಾಗಿ ಅವರ ನೆನಪು ಮಾತ್ರ ಯಾವಾಗಲೂ ನಮ್ಮ ಸದಾ ಅಂತ ಇರ್ತದೆ. ಪುನೀತ್ ರಾಜ್ಕುಮಾರ್ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಮ್ಮನ್ನು ಅಗಲಿದ್ದಾರೆಂದರೆ ನಂಬುವುದಕ್ಕೆ ಸಾಧ್ಯವಿಲ್ಲ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಕಲಾವಿದನನ್ನು ಕಳ್ಕೊಂಡಿದ್ದೇವೆ. ಇದರಿಂದ ನಮ್ಮ ಚಿತ್ರರಂಗ ಬಡವಾಗಿದೆ. ಸೂರ್ಯ ಚಂದ್ರ ಇರೋವರೆಗೂ ಅವರ ನೆನಪು ಸದಾಕಾಲ ಇರುತ್ತೆ. ಅವರ ಮನೆತನದಲ್ಲೇ ಪುನೀತ್ ಬಹಳ ಒಳ್ಳೆಯ ಹುಡುಗ. ಅವರು ಹಿರಿಯರಿಗೆ ತುಂಬಾನೇ ಗೌರವ ಕೊಡ್ತಿದ್ರು ಎಂದು ಹೇಳಿದ್ರು. ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರ ಮನೆತನದಲ್ಲೇ ಭಾಳ ಒಳ್ಳೆಯ ಹುಡುಗ. ಯಾಕೆ ಬಂದರೆ ಒಂದು 92ನೇ ಇಸ್ವಿಯ ಘಟನೆ ನನ್ನ ಕಣ್ಣು ಮುಂದೆ ನಡೆದ ಘಟನೆ ಅಂತ ನೆನಪು ಮಾಡ್ತೇನೆ. 92 ಡಿಸೆಂಬರ್ 6ನೇ ತಾರೀಕು ಒಂದು ಗೋಕಾಕದಲ್ಲಿ ಲಕ್ಷ್ಮೀ ಜಂಕ್ಷನ್ ನಮ್ಮ DC ಜಾರಕಿಹೊಳಿ ಅಧ್ಯಕ್ಷತೆ ಒಂದು ಸಂಸ್ಥೆಯಲ್ಲಿ ಕಾರ್ಯಕ್ರಮ ಇತ್ತು. ಆವಾಗ ಪುನೀತ್ ರಾಜ್ಕುಮಾರ್ ವಯಸ್ಸು 16ರಿಂದ 17 ವಯಸ್ಸು. ಅವರು ಇಡೀ ಅವ್ರ ಕುಟುಂಬದ ಮನೆಯಲ್ಲಿ ಬಂದರು. ಡಾಕ್ಟರ್ ರಾಜ್ಕುಮಾರ್, ಪಾರ್ವತಮ್ಮ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಮತ್ತು ಇನ್ನೂ ಅವರೆಲ್ಲ ಮಿತ್ರ ಮಂಡಳಿ ಬಂತು. 1922 ಡಿಸೆಂಬರ್ 6ರಂದು ಗೋಕಾಕ್ನ ನಮ್ಮ ನಿವಾಸಕ್ಕೆ ರಾಜ್ಕುಮಾರ್ ಇಡೀ ಕುಟುಂಬ ಸಮೇತರಾಗಿ ಬಂದಿದ್ರು. ಆಗ ಪುನೀತ್ಗೆ 16ರಿಂದ 17 ವಯಸ್ಸು ಇರಬೇಕು. ನಮ್ಮ ತಂದೆ ತಾಯಿ ಕಾಲಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ್ರು. ಪುನೀತ್ ಬಗ್ಗೆ ಮಾತನಾಡಬೇಕಂದ್ರೆ ತುಂಬ ದುಃಖ ಆಗ್ತಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಶಾಸಕ ರಮೇಶ್ ಜಾರಕಿಹೊಳಿ ಕೋರಿದ್ರು. ಅಂದ್ರೆ ಯಾಕೆ ಹೇಳ್ತಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಹಿರಿಯರ ಬಗ್ಗೆ ಗೌರವ ಸನ್ನಿವೇಶ ಕಣ್ಮುಂದೆ ನಡೆದಂಥ ಘಟನೆ. ಸಾಯಂಕಾಲ 6 ಗಂಟೆಗೆ ಕಾರ್ಯಕ್ರಮ ಹೋಗುವಾಗ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ನಮ್ಮ ತಂದೆ ತಾಯಿಯವರು ಕಾಲು ಬಿದ್ದರು. ಆಮೇಲೆ ಶಿವರಾಜ್ ಕುಮಾರ್ ಅವರು ಕಾಲು ಬಿದ್ದರು, ರಾಘವೇಂದ್ರ ರಾಜ್ಕುಮಾರ್ ಕಾಲು ಬಿದ್ದರು. ಪುನೀತ್ ರಾಜ್ಕುಮಾರ್ ನಮ್ಮ ತಂದೆ ತಾಯಿ ಕಾಲನ್ನ ಹಣಿ ಹೆಚ್ಚಿ ನಮಸ್ಕಾರ ಮಾಡಿದಂಥ ಘಟನೆ ನೆನಪಿದೆ. ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟು ದುಃಖ ಆಗ್ತದೆ. ಒಂದು ಅಂಥ ಅಭಿಮಾನ ಕರ್ಕೊಂಡು ಅವ್ರ ಆತ್ಮ ಶಾಂತಿ ಸಿಗಲಿ, ಅವರ ಅಂಥ ಗೌರವ ಒಂದು ಚಂದ ಒಳ್ಳೆ ಕಾರ್ಯಕ್ರಮ ಮಾಡಿದ್ರಿ. ಈ ಕಾರ್ಯಕ್ರಮ ಇನ್ನೂ ಅದಿರ ನಡೀಲಿ, ಅವರ ಅಭಿಮಾನಪೂರ್ವಕ ನನಗೆ ಸ್ವೀಕಾರ ಮಾಡಿ ಬೇರೆ ಇನ್ನೂ ಅನೇಕ ಮಾತನ್ನು ಮಾಡಿದರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಅದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಅಜರಾಮರ ಹೆಸರುಗಳಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.